ಸಹಕಾರ ಮಾಡುವಂತಹ ಒಂದು ಅವಕಾಶ ಇದೆ. ಯಾಕಂದ್ರೆ ಈ ಕಲಿಯುಗದಲ್ಲಿ ಸಂಘೀಯ ಶಕ್ತಿ ಕಲಿಯುಗ ಅಂತ ಹೇಳಿದ್ದಾರೆ. ಅಂದ್ರೆ ಸಂಘಟನೆಯಿಂದ ನಾವು ಯಾವುದು ಸುಲಭದಲ್ಲಿ ಸಾಧಿಸಬಹುದು ಅಂತ. ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರಿ ಸಂಘದ ಕಚೇರಿ ಉದ್ಘಾಟನೆ ಸ್ವಂತ ಒಂದು ಮನೆ ಮತ್ತು ನಿವೇಶನ ಇವರ ಕನಸಾಗಿತ್ತು. ಆದರೆ ಇದನ್ನು ಮನಸ್ಸು ಮಾಡಬೇಕು ಅಂತ ಹಿನ್ನೆಲೆಯಲ್ಲಿ ನಾವು ಒಂದು ಗೃಹ ನಿರ್ಮಾಣ ಸಹಕಾರಿ ಸಂಘವನ್ನು ಇವತ್ತು ಸ್ಥಾಪನೆಯನ್ನು ಮಾಡಿದ್ದೇವೆ. ಈ ಮೂಲಕ ಪತ್ರಕರ್ತರಿಗೆ ನಿವೇಶನ ಕೊಡುವ ಕೆಲಸವನ್ನು ಕೂಡ ಆದ್ಯತೆಯ ನೆಲೆಯಲ್ಲಿ ಮಾಡಲಿಕ್ಕೆ ನಾವು ಪತ್ರಕರ್ತರ ನಿರ್ಮಾಣ ಸಂಘದ ಪದಾಧಿಕಾರಿಗಳು ಕೂಡ ಒಂದು ಕಟಿಬದ್ಧರಾಗಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಾವು ಈ ಕಚೇರಿಯ ಉದ್ಘಾಟನೆಗೆ ಶಾಸಕ ಮಂಗಳೂರು ದಕ್ಷಿಣ ಶಾಸಕ ವೇದಸ್ ಕಾಮತ್ ಅಥವಾ ಮನವಿ ಮಾಡಿಕೊಂಡಿರುವವರು ಇವತ್ತು ಬಂದು ನಮ್ಮೊಟ್ಟಿಗೆ ಈ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದಾಗ ದೀಪ ಕೂಡ ಬೆಳಗಿಸಲಿಕ್ಕಿದ್ದಾರೆ. ಇವತ್ತು ಅವರು ದೀಪ ಬೆಳಗಿಸುವುದರೊಂದಿಗೆ ಎಲ್ಲ ಪತ್ರಕರ್ತರ ಕೂಡ ಮನವನ್ನು ಕೂಡ ಬೆಳಗಿಸಲಿಕ್ಕಿದ್ದಾರೆ. ಯಾಕೆಂದ್ರೆ ನಮಗೆ ಆರಂಭದಿಂದಲೂ ಕೂಡ ಒಂದು ಪತ್ರಕರ್ತರಿಗೆ ನಿವೇಶನ ಆಗಬೇಕು ಅಂತೇಳಿ ನಾವು ಕೂಡ ಶಾಸಕರಲ್ಲಿ ಮನವಿ ಅವರಾಗಿ ಈ ಹಿಂದಿನ ನಮ್ಮ ಇದರ ಉಸ್ತುವಾರಿ ಸಚಿವರಾಗಿದ್ದ ಕೋಟ ಶ್ರೀನಿವಾಸ ಪೂಜಾರಿ ಅವರನ್ನ ಅವತ್ರ ನಮ್ಮನ್ನು ಕರೆದು ಪತ್ರಕರ್ತರನ್ನು ಕರೆದು ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕರೆದು ನನ್ನ ಈ ಒಂದು ಅವಧಿಯಲ್ಲೇ ನಾನು ಪತ್ರಕರ್ತರಿಗೆ ನಿವೇಶನವನ್ನ ಮಾಡಿಕೊಡಬೇಕು, ಅದಕ್ಕೆ ಬೇಕಾಗಿ ಸರ್ಕಾರದ ಏನು ಕೆಲಸ ಇದೆ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದವರು ನಮ್ಮ ಜನಪ್ರಿಯ ಶಾಸಕರಾಗಿರುವ ವೇದಸ್ ಕಾಮತ್ ಅವರು. ಮೊನ್ನೆ ಅವರು ಸ್ವಾತಂತ್ರ್ಯ ದಿನದಂದು AC ಅವರನ್ನ ತಹಸೀಲ್ದಾರನ್ನು ಕರೆಸಿ ಆ ನಿವೇಶನದ ಫೈಲು ತಕ್ಷಣವೇ ಸರ್ಕಾರಕ್ಕೆ ಯಾವುದೇ ವಿಳಂಬ ಮಾಡದೆ ಕಳಿಸಬಾರದು ಅಂತೇಳಿ ಆ ಮನವಿಯನ್ನ ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆ ವರ್ಕ್ ಕೂಡ ಬಹಳಷ್ಟು ಫಾಸ್ಟ್ ಆಗ್ತಾ ಇದೆ. ಜಿಲ್ಲಾಧಿಕಾರಿ ಅವರು ಕಳೆದ ಒಂದು ವಾರದ ಹಿಂದೆ ಇಲ್ಲಿ ಮಾಧ್ಯಮ ಸಂವಾದಕ್ಕೆ ಬಂದಾಗ ಕೂಡ ಹೇಳಿದರು, ನನ್ನ ಕೈಗೆ ಫೈಲು ಸಿಕ್ಕಿದ ತಕ್ಷಣ ಸರ್ಕಾರಕ್ಕೆ ಕಳಿಸುವ ಕೆಲಸವನ್ನ ಮಾಡ್ತಾರೆ ಅಂತೇಳಿ. ಸರ್ಕಾರ ಮಟ್ಟದಲ್ಲಿ ಕೂಡ ನಮಗೆ ಸಾಕಷ್ಟು ನಮ್ಮ ಒತ್ತಡ ತಮ್ಮ ಕೆಲಸಗಳನ್ನ ಮಾಡಲಿಕ್ಕೆ ನಮಗೆ ನಮ್ಮ ಶಾಸಕರು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಈ ಒಂದು ಪತ್ರಕರ್ತರ ಗೃಹ ನಿರ್ಮಾಣ ಒಂದು ಸಹಕಾರಿ ಸಂಘದ ಮೂಲಕ ಮಂಗಳೂರಿನ ಮತ್ತು ಎಲ್ಲ ಜಿಲ್ಲೆಯ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಇವತ್ತು ನಿವೇಶನ ಕೊಡುವ ಒಂದು ದೊಡ್ಡ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಒಂದು ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರಿ ಸಂಘ ಇವತ್ತು ದೇಶದಲ್ಲಿ ಮೊದಲ ಆನ್ಲೈನ್ ಮೂಲಕ ನೋಂದಣಿಯಾದ ಮೊದಲ ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರಿ ಸಂಘ ಆಗಿದೆ. ಮತ್ತೆ ಮಂಗಳೂರು ನಗರದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 15 ವರ್ಷದ ಬಳಿಕ ಒಂದು ಹೌಸಿಂಗ್ ಸೊಸೈಟಿ ನೋಂದಣಿಯಾಗಿದ್ದು ಪತ್ರಕರ್ತರ ಗೃಹ ನಿರ್ಮಾಣ ಸಂಘ ಆಗಿದೆ. ಹಾಗಾಗಿ ನಾವೇನು ಈಗಾಗಲೇ ನಾವು ಪೆರ್ಮಂಕಿಪದ ವೇಲವಾಡ ಪಂಚಾಯತಿನ ಪೆರ್ಮಂಕಿಪದಗಳಲ್ಲಿ ನಮಗೆ 3.88 ಎಕರೆ ಜಾಗೆಯನ್ನ ಈಗಾಗಲೇ ತಹಸೀಲ್ದಾರ್ ಅವರು ಜಿಲ್ಲಾಧಿಕಾರಿಗಳ ಮೂಲಕ ರಿಸರ್ವ್ ಮಾಡಿಟ್ಟಿದ್ದಾರೆ. ಅದೊಂದು ಸರ್ಕಾರದ ಮೂಲಕ ನಮಗೆ ಶಾಸಕರು ಅತಿ ಶೀಘ್ರ ಲಭಿಸುವಂತೆ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಈ ಒಂದು ಸಹಕಾರ ಸಂಘವನ್ನ ಪತ್ರಕರ್ತರ ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಸಹಕಾರ ಸಂಘ ಹಲವಾರು ವರ್ಷಗಳ ಹಿಂದೆ ಪ್ರಾರಂಭ ಆಗಬೇಕಿತ್ತು. ಬೇರೆ ಬೇರೆ ರೀತಿಯ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ಪ್ರತಿಯೊಂದು ವರ್ಗದವರು ಈ ರೀತಿಯ ಸಹಕಾರ ಸಂಘವನ್ನ ಬಹಳಷ್ಟು ವರ್ಷಗಳಿಂದ ನಿರ್ಮಿಸಿ ಇವತ್ತು ತಮ್ಮ ಬಂಧುಗಳಿಗೆ, ತಮ್ಮ ಪರಿಸರದ ಎಲ್ಲ ವ್ಯಕ್ತಿಗಳಿಗೆ ಸಹಕಾರವನ್ನು ಕೊಡ್ತಾ ಇರುವಂತದ್ದು ನಾವು ನೋಡಿರಬಹುದು. ಇವತ್ತು ನಮ್ಮ ರಾಜ್ಯದಲ್ಲಿರ್ಬೋದು, ನಮ್ಮ ದೇಶದಲ್ಲಿ ಸಹಕಾರ ಸಂಘದ ಕೊಡುಗೆ ಬಹಳ ದೊಡ್ಡ ಅಪಾರವಾಗಿದೆ. ಇವತ್ತು ಸಹಕಾರಿ ಸಂಘದ ವ್ಯವಸ್ಥೆ ಅಡಿಯಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬಹಳ ಪ್ರಮುಖವಾಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ SDCC ಬ್ಯಾಂಕ್, ಅದೇ ರೀತಿ ವ್ಯವಹಾರಿಕ ಉದ್ದಿಮೆ ವ್ಯವಸ್ಥೆಗಳಲ್ಲಿ ಕ್ಯಾಂಪ್ ಇರ್ಬೋದು, KMF ಇರ್ಬೋದು, ಸಹಕಾರಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ಹಾಗಾಗಿ ಇವತ್ತು ಬ್ಯಾಂಕಿಂಗ್ ವ್ಯವಸ್ಥೆಗಳಲ್ಲಿ ನೂತನವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರು ಸೇರಿಕೊಂಡು ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಸಂಘದ ಸದಸ್ಯರೊಂದಿಗೆ
ಶೇರ್ ಅನ್ನ ಪಡ್ಕೊಳ್ಳೋ ಮುಖಾಂತರ ಇವತ್ತು ಅದನ್ನ ಪ್ರಾರಂಭಿಸುವಂತ ಕೆಲಸ ಕಾರ್ಯಗಳಾಗಿದೆ. ಇವತ್ತು ಶೇರ್ ಅನ್ನ ಪಡ್ಕೊಂಡು ಕೇವಲ ಅದನ್ನ ಡೆಪಾಸಿಟ್ ಇಟ್ಟು ಅದರ ಬಡ್ಡಿ ಹಣದಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂತ ಕೆಲಸ ಕಾರ್ಯಗಳಾಗಬಾರದು. ಅದಕ್ಕೆ ಪೂರಕವಾಗಿ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಿರ್ಬೋದು, ಇನ್ನಿತರ ಸದಸ್ಯರೊಂದಿಗೆ ಡೆಪಾಸಿಟ್ ಅನ್ನು ಸಂಗ್ರಹ ಮಾಡಿಸುವಂಥದ್ದು. ಡೆಪಾಸಿಟ್ ಸಂಗ್ರಹ ಮಾಡಿದ ನಂತರ ಆ ಸಂಘದ ಸದಸ್ಯರಿಗೆ ಸಾಲವನ್ನು ಕೊಡುವಂತ ರೀತಿಯ ಕೆಲಸ ಕಾರ್ಯಗಳು ಕೂಡ ಆಗಬೇಕು. ಅವಾಗ ಎಲ್ಲೋ ಒಂದು ಕಡೆಯಲ್ಲಿ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬುವಂತ ಕೆಲಸ ಕಾರ್ಯಗಳು ಈ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ಆಗ್ತದೆ ಅಂತ ಹೇಳುವಂಥದ್ದು ನಾನು ಭಾವಿಸ್ತಾ ಇದ್ದೇನೆ. ಡೆಪಾಸಿಟ್ ಇಟ್ಟವರಂತರಿಗಂತೂ ನೀವು ಬಡ್ಡಿಯನ್ನು ಕೊಡ್ಲೇಬೇಕು. ಬಡ್ಡಿಯನ್ನು ಕೊಡಬೇಕು ಅಂತ ಹೇಳಿದ್ರೆ ಹೆಚ್ಚಿನ ಬಡ್ಡಿಯ ದರದಲ್ಲಿ ಲೋನ್ ಅನ್ನು ಕೊಡುವಂತ ಕೆಲಸ ಕಾರ್ಯಗಳಾಗಬೇಕು. ಆದ್ರೆ ಎಲ್ಲೋ ಒಂದು ಕಡೆಗಳಲ್ಲಿ ಸಹಕಾರ ಸಂಘಗಳು ಹಲವು ವರ್ಷದ ಅನುಭವಗಳು ಹೇಗಿದೆ ಅಂತ ಹೇಳಿದ್ರೆ ವೈಯಕ್ತಿಕವಾದ ಸಾಲವನ್ನು ಕೊಟ್ಟಾಗ ಸ್ವಲ್ಪ ಕಷ್ಟ ಮಾಡಲಿಕ್ಕೆ ಸಾಧ್ಯ. ಎಲ್ಲೋ ಗ್ಯಾರಂಟಿಡ್ ಸಾಲವನ್ನು ಕೊಟ್ಟಾಗ ಬಹಳ ವ್ಯವಸ್ಥಿತವಾಗಿ ಅದು ಬೆಳಗುವಂಥದ್ದು, ಕೆಲಸ ಕಾರ್ಯಗಳಾಗುವಂಥದ್ದು ನಾವೆಲ್ಲ ಕಂಡದ್ದು. ಹಾಗಾಗಿ ಇದೆಲ್ಲ ನಮ್ಮ ಬ್ಯಾಂಕ್, ನಮ್ಮದೇ ಪತ್ರಕರ್ತರ ಸಂಘದ ಈ ಒಂದು ಉದ್ದಿಮೆ ಅಂತ ತಿಳ್ಕೊಂಡು ನಾವೆಲ್ಲರೂ ಅದನ್ನ ಬಹಳ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಕುಂದು ಕೊರತೆ ಬರದ ರೀತಿಯಲ್ಲಿ ಇಲ್ಲ, ನಾನು ಡೆಪಾಸಿಟ್ ಇಟ್ಟಾಗ ಆ ಡೆಪಾಸಿಟ್ದಾರರಿಗೆ ಯಾವಾಗ ಬಡ್ಡಿಯನ್ನು ಕೊಡಬೇಕು ಅವರ ಎಲ್ಲ ಡೆಪಾಸಿಟ್ ಅನ್ನ ಕೊಡುವಂತ ವಿಷಯಗಳು ಕೂಡ ಆಗ್ಬೇಕು. ಅದರ ಮುಖಾಂತರ ಲೋನ್ ಅನ್ನು ಪಡ್ಕೊಂಡವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಡ್ಡಿಯನ್ನು ಕೊಡುವಂತ ರೀತಿಯ ಕೆಲಸ ಕಾರ್ಯಗಳು ಆಗ್ತದೆ. ಅದು ಇದೆಲ್ಲದಕ್ಕೂ ಕೊನೆಯದಾಗಿ ಎಲ್ಲೂ ಒಂದು ಕಡೆಯಲ್ಲಿ NPAಗಳು ಆಗದ ರೀತಿಯಲ್ಲಿ ವಿಶೇಷವಾದ ಗಮನವನ್ನು ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಹಾಗಾಗಿ ಇದಕ್ಕೆಲ್ಲದಕ್ಕೂ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳು ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ನಿರ್ದೇಶಕರ ತಮ್ಮ ಪ್ರಯತ್ನಗಳಿಂದ ಈ ಒಂದು ಸಹಕಾರಿ ಸಂಘ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಆಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟ ಹಾಗೆ 16 ಕಡೆಗಳಲ್ಲಿ ಈ ರೀತಿಯ ಅದರ ಕಚೇರಿಯ ಬ್ರಾಂಚ್ ಕಚೇರಿ ಆಗುವಂತ ರೀತಿಯ ತಮ್ಮ ಸೇವೆಗಳು ಆಗಲಿ, ಅದರ ಮುಖಾಂತರ ಪತ್ರಕರ್ತರಿಗೆ ಒಂದು ದೊಡ್ಡ ಶಕ್ತಿ ಕೊಡುವಂತಹ ಕೆಲಸ ಕಾರ್ಯಗಳು ಆಗಲಿ ಅಂತ ಹೇಳುವಂತ ವಿಶೇಷವಾದ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಜಾಗಿರೋದು ನನ್ನ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ವರ್ಷ ಮತ್ತು ನಿರ್ಮಾರ್ಗ ಪಂಚಾಯತ್ ನ ಬಾರ್ಡರ್ ಅಲ್ಲಿ ಬರುವಂತ ಪ್ರದೇಶ. ಈ ಗೃಹ ಮಂಡಳಿ ನಮ್ಮ ಗೃಹ ನಿರ್ಮಾಣದ ಸಹಕಾರಿ ಸಂಘದ ರೀತಿಯಲ್ಲಿ ಸಹಕಾರಿ ಸಂಸ್ಥೆಗಳು ಕರ್ನಾಟಕದಾದ್ಯಂತ ಎಲ್ಲಿ ನೋಡಿದ್ರು ಸಹ ಸ್ಟಾರ್ಟಿಂಗ್ ಒಂದು ಉಮೇದ್ನಲ್ಲಿ ಎಲ್ಲರೂ ಸಹ ಮಾಡ್ತಾರೆ. ಆದ್ರೆ ಎಷ್ಟೋ ಸಹಕಾರಿ ಸಂಸ್ಥೆಗಳು ಸಂಘಗಳು ಸರಿಯಾದ ಆಲೋಚನೆ ಇಲ್ಲದೆ ಅಥವಾ ಸರಿಯಾದ ವ್ಯಕ್ತಿಗಳು ಅದರ ಚುಕ್ಕಾಣಿ ಹಿಡಿಯದ ಕಾರಣಕ್ಕಾಗಿ ನಡುವೆಲ್ಲಿ ಎಲ್ಲೋ ಈ ಸ್ಕೀಮ್ಗಳನ್ನ ಯಾವ ಉದ್ದೇಶವನ್ನು ಹಿಡ್ಕೊಂಡು ನಾವು ಮಾಡ್ತೇವೆ, ನಡುವೆಯಲ್ಲಿ ಒಂದು ಕಡೆ ಕೈ ಬಿಡುವುದನ್ನ ನಾವು ನೋಡ್ತಾ ಬಂದಿದ್ದೇವೆ. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಒಂದು ಕಡೆ ಕೆಲ ವ್ಯಕ್ತಿಗಳು ದುಡ್ಡು ಮಾಡ್ಲಿಕ್ಕಾಗಿ ಮಾಡ್ತಾರೆ, ಕೆಲವರು ಮಾತ್ರ ಒಳ್ಳೆಯ ಮನಸ್ಸಿನಿಂದ ಜನರಿಗೆ ಒಳ್ಳೇದಾಗ್ಬೇಕು ಅನ್ನುವಂತ ಮನಸ್ಥಿತಿಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ನಮ್ಮ ಇಲ್ಲಿನ ಪತ್ರಿಕಾ ಮಿತ್ರರನ್ನೆಲ್ಲ ನೋಡಿದ್ರೆ ಇಷ್ಟ ತನಕ ನೀವು ಯಾವ್ದೆಲ್ಲ ಕೆಲಸವನ್ನ ಮಾಡಿದ್ರಿ, ಎಲ್ಲ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡೆ ನೀವೆಲ್ಲ ಕೆಲಸವನ್ನ ಮಾಡ್ತಾ ಇದ್ದೀರಿ. ಪತ್ರಿಕಾ ಮಿತ್ರರು ಹೆಚ್ಚಾಗಿ ಅಲ್ಲಿ BPL ಅಲ್ಲ, ಇಲ್ಲಿ ಅಗರ್ವ ಶ್ರೀಮಂತರು ಅಲ್ಲ, ಲೋವರ್ ಮಿಡ್ಲ್ ಕ್ಲಾಸ್ ಮತ್ತು ಮಿಡ್ಲ್ ಕ್ಲಾಸ್ ನ ನಡುವೆ ಇರ್ತವರೇ ಹೆಚ್ಚು. ಆರೋಗ್ಯ ಸಮಸ್ಯೆಗಳು ಬಂದಾಗ ಅಲ್ಲಿ BPL ಕಾರ್ಡ್ ಇರುವುದಿಲ್ಲ, ಇಲ್ಲಿ ಬಿಲ್ ಕಟ್ಟಲಿಕ್ಕೂ ಆಗುದಿಲ್ಲ, ಆ ರೀತಿಯ ಸಮಸ್ಯೆ. ಮನೆ ಕಟ್ಟಲಿಕ್ಕೆ ಹೋದಾಗ ಅದೇ ರೀತಿಯ ಸಮಸ್ಯೆಗಳನ್ನ ಈ ವರ್ಗದ ಜನರು ನಾವು ಹೆಚ್ಚಾಗಿ ಎದುರಿಸ್ತಾ ಬರ್ತಾ ಇದ್ದೇವೆ. ಆ ವಿಷಯವನ್ನ ಗಮನದಲ್ಲಿಟ್ಟುಕೊಂಡು ನೀವು ಒಂದು ಸಹಕಾರಿ ಸಂಘಗಳನ್ನ ಮಾಡಿಕೊಂಡು ಮುಂದೆ ಹೋದ್ರೆ ಬಹಳ ಒಳ್ಳೆಯ ವಿಷಯ. ಶಾಸಕನಾಗಿ ಖಂಡಿತ ಯಾವ ರೀತಿಯ ಸಹಕಾರ ನಿಮ್ಗೆ ನನ್ನಿಂದ ಬೇಕು ಖಂಡಿತ ನಾನು ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ನಿಮ್ಮ ಈಗ ಜಾಗದ ಅಲಾಟ್ಮೆಂಟ್ ಗೆ ಏನೆಲ್ಲ ವ್ಯವಸ್ಥೆ ಆಗ್ಬೇಕು ಸರ್ಕಾರದಿಂದ ಅನುಭೂತ ವೇದರ್ಸ್ ಗಮನ ಖಂಡಿತ ಪೇಪರ್ ವರ್ಕ್ಸ್ ಎಲ್ಲ ಮುಗಿಸಿಕೊಟ್ಟು ಅದ ನಂತರ ಅದರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಬೇಕಾಗ್ತದೆ. ರೋಡ್, ರಸ್ತೆ, ನೀರು, ಚರಂಡಿ ಅದೆಲ್ಲ ಮಾಡ್ಬೇಕಾಗ್ತದೆ ಜಾಗದಲ್ಲಿ. ಸಕ್ಸಸ್ಫುಲ್ ಆಗಿ ಮಾಡಿದ್ರೆ ಬೇರೆ ಡಿಮಾಂಡ್ ಬರ್ತದೆ, ನೆಕ್ಸ್ಟ್ ಸಹಜವಾಗಿ ಆಗುವಂತದ್ದು. ಅದೇ ರೀತಿಯಲ್ಲಿ ನೀವು ಮುಂದೆ ಒಳ್ಳೆ ರೀತಿಯಿಂದ ಇದನ್ನ ನಡೆಸ್ತಾ ಬಂದು ಬೇರೆ ಸಂಘ ಸಂಸ್ಥೆಗಳೊಟ್ಟಿಗೆ ಅಧ್ಯಕ್ಷರು ಇದ್ದಾರೆ ಸಂಘ ಸಂಸ್ಥೆಗಳ ಮಾತಾಡ್ಕೊಂಡ್ರೆ ಮುಂದೆ ಅದನ್ನ ಹೇಗೆ ನಾವು ನಡೆಸಬಹುದು, ಒಳ್ಳೆ ರೀತಿಯ ಬ್ಯಾಂಕ್ ಅನ್ನ ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಮಾಡ್ಲಿಕ್ಕೆ ಆಗ್ಬೇಕಾದ್ರೆ ಯಾವ ರೀತಿಯ ಅಂದ್ರೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬಹಳ ಮುಖ್ಯ. ಇಂಥ ಸಂಘ ಸಂಸ್ಥೆಗಳಲ್ಲಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇದ್ರೆ ಮಾತ್ರ ನೀವು
ಸಕ್ಸಸ್ಫುಲ್ ಆಗಿ ಮಾಡ್ಲಿಕ್ಕೆ ಆಗ್ತದೆ. ಮತ್ತು ನಮ್ಮ ವೆಲ್ಫೇರ್ ಫಂಡಿಂಗ್ ವೇದವ್ಯಾಸರು ಇವಾಗೆಲ್ಲ ಮಾತು ಕೊಟ್ಟಿದ್ದಾರೆ. ನೀವು ನಮ್ಮನ್ನ ಎಲ್ಲ ಪ್ರಾಣಿಗಳಿಗೆ ಹೊಂದಿಸಿ ಆಯ್ತು ಎಲ್ಲ ಸರ್, ಕುರಿ, ನರಿ, ಆನೆ, ಹುಲಿ ಎಲ್ಲ ಆಗಿದೆ, ಎತ್ತಿನ ಇದರಲ್ಲಿ ಇದ್ದೇವೆ ಇಬ್ರು ಸಹ. ಹಾಗಾಗಿ ನಮ್ಮ ಅವ್ರೇನು 5 ಲಕ್ಷ ಏನು ವ್ಯವಸ್ಥೆ ಮಾಡ್ತಾರೆ ಅಂದ್ರೆ ನಾನು ಅದೇ ರೀತಿಯಲ್ಲಿ ಮ್ಯಾಚಿಂಗ್ ಫಂಡ್ ಅನ್ನ ಅವರೊಟ್ಟಿಗೆ ಮಾಡೋ ಪ್ರಯತ್ನ ಮಾಡ್ತೇನೆ ಅನ್ನೋ ಮಾತನ್ನ ಹೇಳ್ತಾ, ನೀವು ಕೈ ಹಾಕಿದ ಕೆಲಸಕ್ಕೆ ಶುಭವಾಗ್ಲಿ. ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ, ಮುಂದುಗಡೆ ಎಲ್ಲ ಪತ್ರಕರ್ತರೇ ಇರುವಂತಹ ಒಂದು ಕಾರ್ಯಕ್ರಮ. ನಾವು ಸಮಾಜದ 4ನೇ ಅಂಗ ಏನಂತ ಹೇಳ್ತೇವೆ, ಈ ಪತ್ರಕರ್ತರಂತ ಏನ್ ಹೇಳ್ತೇವೆ, ಅವರ ಮುಖಾಂತರ ಹುಟ್ಟಿದಂತ ಈ ಗೃಹ ನಿರ್ಮಾಣ ಸಹಕಾರಿ ಸಂಘ. ಬಹುಶಃ ನಾವು ಈ ಜಿಲ್ಲೆಯಲ್ಲಿ ಸಹಕಾರಿ ಸಂಘಗಳ ಒಂದು ನೋಂದಾವಣೆ ನೋಡಿದ್ರೆ ಗೃಹ ನಿರ್ಮಾಣ ಸಹಕಾರಿ ಸಂಘಗಳು ಬಹಳಷ್ಟು ಕಡಿಮೆ. ಇಲ್ಲಿ ಫ್ಯಾಕ್ಸಿಗಳಿವೆ, ಗ್ರೇಟ್ಗಳಿವೆ, ಸೌಹಾರ್ದಗಳಿವೆ, ಬಹಳಷ್ಟು ಬೆಳೆದಂತ ಮಾರ್ಕೆಟಿಂಗ್ ಸೊಸೈಟಿಗಳಿವೆ. ಆದ್ರೆ ಗೃಹ ನಿರ್ಮಾಣ ಸಹಕಾರಿ ಸಂಘಗಳು ಬಹಳಷ್ಟು ಕಡಿಮೆ. ಬಹುಶಃ ಈ ಪತ್ರಕರ್ತರ ಸಹಕಾರಿ ಸಂಘ ಅಂತ ಹೇಳಿದ ಕೂಡಲೇ ಇಲ್ಲಿ ನಿಮಗೆ ಬಹಳಷ್ಟು ಸುಲಭದ ವ್ಯವಸ್ಥೆ ಇದೆ ಅಂತ ಹೇಳಿಕೆ ನಾನು ನಂಬಿದ್ದೇನೆ. ಈ ಜಿಲ್ಲೆಯಲ್ಲಿ ಸಾಧಾರಣ 1,000ಕ್ಕಿಂತ ಮಿಗಿಲಾಗಿ ಸಹಕಾರ ಸಂಘಗಳಿವೆ. ಪ್ರತಿಯೊಬ್ಬರ ಕೈಯಿಂದ ಕನಿಷ್ಠ ಠೇವಣಿ ನೀವು ತೆಗೆದುಕೊಂಡ್ರೆ, ನೀವು ಕೇಳೋದಂತಲೇ ಇಲ್ಲ, ಅವ್ರು ಬರ್ತಾರೆ, ನಿಮ್ಮ ಹತ್ರನೇ ಬರ್ತಾರೆ, ಅವರು ತೆಗೆದುಕೊಂಡ್ರೆ ಈ ಸಹಕಾರಿ ಸಂಘ ಬಹಳಷ್ಟು ಸುದೃಢವಾಗಿ ನಿಮ್ಗೆ ನಡೆಸಲಿಕ್ಕೆ ಅವಕಾಶ ಆಗ್ತದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಂದೇನಂತ ಹೇಳಿದ್ರೆ, ನಿಮ್ಮ ಬೈಲೋ ಏನಿದೆ ಅದನ್ನು ನೀವು ಕೆಲವು ಸಹಕಾರಿ ಕ್ಷೇತ್ರದ ಗಣ್ಯರೊಡನೆ ಮಾತಾಡಿಕೊಂಡು ಅದನ್ನು ಇನ್ನಷ್ಟು ಗಟ್ಟಿಮುಟ್ಟಾಗಿ ಮಾಡಿದ್ರೆ ಈ ಜಿಲ್ಲೆಯಲ್ಲಿ ಪತ್ರಕರ್ತರ ಸಹಕಾರಿ ಸಂಘ ಬಹಳಷ್ಟು ಬೆಳೆಯಲು ಅವಕಾಶ ಇದೆ ಅಂತ ಹೇಳಿಕ್ಕೆ ನಾನು ಇಚ್ಛೆ ಕೊಡ್ತೇನೆ. ಇದು ಬರೀ ನಿವೇಶನಕ್ಕೆ ಅಂತ ಹೇಳಿ ಮಾಡದ ಒಂದು ಗೃಹ ನಿರ್ಮಾಣ ಆಗದೆ, ಬಹುಶಃ ಈ ಸಹಕಾರಿ ಕ್ಷೇತ್ರದಲ್ಲಿ ಯಾವ್ದು ನಾವು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಾವು ವ್ಯವಹಾರ ಮಾಡ್ತೇವೆ ಅದೆಲ್ಲ ವ್ಯವಹಾರಗಳನ್ನು ಈ ಗೃಹ ನಿರ್ಮಾಣ ಸಹಕಾರಿ ಸಂಘ ಜನರಿಗೆ ಕೊಟ್ರೆ ಬಹುಶಃ ಇದು ಈ ಜಿಲ್ಲೆಯ ಅತ್ಯುತ್ತಮ ಸಹಕಾರಿ ಸಂಘವಾಗಿ ಬೆಳೆಯಲಿಕ್ಕೆ ಅವಕಾಶ ಇದೆ. ನಮ್ಮ ಶಾಸಕರು ಹೇಳಿದಾಗೆ ಈ ಎಲ್ಲ ತಾಲೂಕುಗಳಲ್ಲಿ ಇದು ಆಗ್ಬೇಕು. ತಾಲೂಕುಗಳಲ್ಲಿಯೂ ಈ ಸಹಕಾರಿ ಕ್ಷೇತ್ರ ಬೆಳೆಯಬೇಕು. ಸಹಕಾರಿ ಈ ಗೃಹ ನಿರ್ಮಾಣ ಸಹಕಾರಿ ಸಂಘದ ಮುಖಾಂತರ ಪ್ರತಿಯೊಂದು ತಾಲೂಕಿನಲ್ಲಿ ಇರುವಂತಹ ಪತ್ರಕರ್ತರಿಗೆ ಈ ಗೃಹ ನಿರ್ಮಾಣ ಸಹಕಾರಿ ಸಂಘ ಉಪಯೋಗ ಆಗಬೇಕು ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಗೃಹ ನಿರ್ಮಾಣ ಸಹಕಾರಿ ಸಂಘ ಮುಂದೆ ನೀವು ನಿವೇಶನ ಮುಖಾಂತರ ನಿಮ್ಮ ಪತ್ರಕರ್ತರ ನೀವು ಸಂಘದವರಿಗೆ ಏನಿದ್ದೀರಿ ಅವರಿಗೆ ಆ ನಿವೇಶನ ಕೊಡುವಂತ ಒಂದು ಹಂಚುವಾಗ ತೃಪ್ತಿ ಕೊಡುವಂತ ಒಂದು ಅನುಭವ ನಿಮ್ಗೆ ಏನು ಬರ್ತದೆ ಅದು ವಿಶಿಷ್ಟವಾಗಿ ಇರುತ್ತದೆ ಅಂತ ಹೇಳುತ್ತಾ, ಬಹುಶಃ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಯಶಸ್ವಿ ನೀವು ಪಡೆಯಲಿ. ಈ ಜಿಲ್ಲೆಯಲ್ಲಿ ಪತ್ರಕರ್ತರ ಈ ಗೃಹ ನಿರ್ಮಾಣ ಸಹಕಾರಿ ಸಂಘ ಇನ್ನಷ್ಟು ಬೆಳೆಯಲಿ. ಎಲ್ಲ ವರ್ಗದ ಜನರಿಗೂ ಇದರ ಒಂದು ಅನುಭವ ಸಿಗ್ಲಿ, ಇದರ ಪ್ರಯೋಜನ ಸಿಗ್ಲಿ. ನಿಮ್ಮೆಲ್ಲರಿಗೂ ಈ ವರಮಹಾಲಕ್ಷ್ಮಿ ಹಬ್ಬದ ಈ ಶುಭ ಹೊತ್ತಿನಲ್ಲಿ ಈ ಸುಮಾರಿದಂತ ಈ ಸಹಕಾರಿ ಸಂಘ ಒಳ್ಳೆದಾಗಿ ನಡೀಲಿ. ಈ ಲಕ್ಷ್ಮಿ ಬಂದು ಈ ಸಹಕಾರ ಸಂಘದಲ್ಲಿ ಇಲ್ಲಿ ಬಂದು ನಿಮ್ಮೆಲ್ಲರಿಗೂ ಅವಕಾಶ ಕೊಡ್ಲಿ. ಇದರ ಮುಖಾಂತರ ಎಲ್ಲ ನಿರ್ದೇಶಕರಿಗೂ ಮತ್ತು ಸದಸ್ಯರಿಗೂ ಇದರ ಪ್ರಯೋಜನ ಪಡಲಿ ಅಂತ ಹೇಳ್ತಾ ಜಿಲ್ಲೆಯ ಎಲ್ಲ ಮಹಾಜನತೆಯ ಪರವಾಗಿ ನಿಮ್ಮೆಲ್ಲರ ಒಟ್ಟು ಪ್ರಯತ್ನ ಆಗಿದೆ. ಅದು ಬಹಳ ಒಂದು ಪರ್ವಕಾಲದಲ್ಲಿ ಒಳ್ಳೆಯ ಸಂದರ್ಭದಲ್ಲಿ ವರಮಹಾಲಕ್ಷ್ಮಿ ವ್ರತದ ಒಂದು ಶುಭ ದಿನದಲ್ಲಿ ಇವತ್ತು ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘದ ಉದ್ಘಾಟನೆ ಮಾಡ್ತಾ ಇದ್ದೀರಿ. ಅದಕ್ಕೆ ಭಗವಂತ ಎಲ್ಲ ಒಳ್ಳೆಯದನ್ನು ಕರುಣಿಸಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಬಹಳಷ್ಟು ಬಹಳ ಸೂಕ್ಷ್ಮವಾಗಿ ಹೇಳಿದರು. ಬೆಂಗಳೂರಿನಲ್ಲಿ ನಡೆದಂತ ಹೌಸಿಂಗ್ ಸೊಸೈಟಿಯ ಸ್ಕ್ಯಾಮ್ಗಳು ಅಂತ ಕೇಳಿದ್ರೆ ಅವ್ರು ಹೇಳಿದ ಮಾತು ಸತ್ಯ ಅಂತ ಅನಿಸುತ್ತೆ. ಮತ್ತು ಯಾವುದೇ ಸಹಕಾರ ಸಂಘ ಎತ್ತರಕ್ಕೆ ಬೆಳಿಬೇಕಂತ ಹೇಳಿದ್ರೆ ಅದ್ರಲ್ಲಿ ಬಹಳ ಮುಖ್ಯವಾಗಿರ್ಬೇಕಾದ್ದೇನು ಅಂತ ಹೇಳಿದ್ರೆ ಸಹಕಾರ.
ಸಂಘರ್ಷತ್ವಂ ಸಂವಾದತ್ವಂ ಸಂವ ಮನಾಂಸಿ ದಾನದಾನ ಅಂತ ನಾವು ಭಗವಂತ ಮಾಡ್ತೇವೆ. ಅದೇನು ಅಂತಂದ್ರೆ ಎಲ್ಲರೂ ಒಂದೇ ಮನಸ್ಸಿನಿಂದ ಒಂದೇ ದಿಕ್ಕಿನೆಡೆಗೆ ಹೆಜ್ಜೆ ಹಾಕುವಂತ ಮನಸ್ಸನ್ನು ಕರುಣಿಸುವಂತೆ. ನಮ್ಮ ದೇಶದ ಸಮಸ್ಯೆಗಳನ್ನು ಅವಲೋಕನ ಮಾಡಿದರೆ ಇವತ್ತು ಕೊರತೆ ಇದರಲ್ಲೇ ಆ ಸಹಕಾರದ ಕೊರತೆ ಇದೆ. ಈ ಸಹಕಾರ ಸಂಘಗಳು ಅಕಸ್ಮಾತ್ ಎಲ್ಲಾದರೂ ವಿಫಲರಾಗಿದ್ರೆ ಅದಕ್ಕೆ ಮುಖ್ಯ ಕಾರಣ ಇದೆ. ಹಾಗಾಗಿ ಈ ವಿಶೇಷ ಸಂದರ್ಭದಲ್ಲಿ ಯಾವ ಉತ್ಸಾಹದಿಂದ ಒಂದು ದೊಡ್ಡ ಹೆಜ್ಜೆಯನ್ನ ಸರಿಯಾದ ದಿಕ್ಕಿನಡೆಗಿರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ ನಾವು. ಅದರಲ್ಲಿ ಭಗವಂತ ನಮ್ಗೆ ಒಂದೇ ಮನಸ್ಸನ್ನು ಕೊಡ್ಲಿ, ಒಂದು ದಿಕ್ಕಿನಡೆಗೆ ಹೆಜ್ಜೆ ಹಾಕುವಂತ ಮನಸ್ಸನ್ನು ಕೊಡ್ಲಿ. ಅದಾದಾಗ ಯಾವ ಉದ್ದೇಶಕ್ಕಾಗಿ ನಾವು ಈ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ ಅದು ಯಶಸ್ಸಾಗಲಿಕ್ಕೆ ಸಾಧ್ಯ ಇದೆ. ಅನೇಕ ಹಿರಿಯ ಬಂಧುಗಳು ಹೇಳಿದ ಮಾತು, ಅರುಣ್ ಜೇಟ್ಲಿಯವರು 2-3 ಬಾರಿ ಮಂಗಳೂರಿಗೆ ಭೇಟಿ ನೀಡಿದಾಗ ಹೇಳಿದ ಮಾತು, ನಿಮ್ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರು ಬೇರೆ ತರ ಇದ್ದಾರೆ ಅಂತ ಹೇಳಿ. ಅವ್ರು ಕೇಳುವ ಪ್ರಶ್ನೆಗಳಿರ್ಬೋದು, ಆ ಸಮಾರಂಭದಲ್ಲಿ ಭಾಗವಹಿಸುವ ಶಿಸ್ತಿರ್ಬೋದು. ನಾನು ಸುಮ್ಮನೆ ಮುಖಸ್ತುತಿಗೆ ಹೇಳ್ತಾ ಇಲ್ಲ. 2 ಬಾರಿ ಅವ್ರನ್ನ ಕರೆಸುವಂತ ಒಂದು ಜವಾಬ್ದಾರಿ ಸಿಕ್ಕಿದಾಗ ಹಿಂದೆ ಹೋಗುವಾಗ ಕಾರಣ ಹೇಳಿದಂತ ಮಾತು ಅವರು. ಬಹುಶಃ ನೀವು ಇಡೀ ದೇಶಕ್ಕೆ ಮಾದರಿ ಅಂತ ಕಾಣ್ತದೆ. ನನ್ಗೆ ಗೊತ್ತಿದೆ, ಕೋವಿಡ್ ನಲ್ಲಿ ತುಂಬಾ ಸಮಸ್ಯೆಗೆ ಒಳಗಾಗಿರುವಂತ ಮತ್ತು ಯಾರು ಪರಿಗಣಿಸ್ತಿರುವಂತ ಒಂದು ವಿಭಾಗ ಅಂತ ಹೇಳಿದ್ರೆ ನನ್ನ ಪತ್ರಕರ್ತರು. ಬೆಂಗಳೂರಿನಲ್ಲಿ ಈ ಮಾಧ್ಯಮದ ಜವಾಬ್ದಾರಿ ಸಿಕ್ಕಿದ ಮೇಲೆ ಮುಖ್ಯ ವಕ್ತಾರನಾಗಿದ್ದಲ್ಲಿ ಬಹಳ ಪ್ರಮುಖ ಭೇಟಿ ಆಗ್ತಾ ಇದ್ದೆ ನಾನು. 30-40% ಕೆಲಸದಿಂದ ತೆಗೆದಿದ್ದಾರೆ, ಸಂಬಳ ಕಡಿಮೆ ಮಾಡಿದ್ದಾರೆ, ತುಂಬಾ ಗೊಂದಲಿದೆ, ತುಂಬಾ ಸಮಸ್ಯೆಗಳಿದೆ. ಇಡೀ ದೇಶಕ್ಕೆ ಸಮಸ್ಯೆ ಇದೆ, ಜಗತ್ತಿಗೆ ಸಮಸ್ಯೆ ಇದೆ. ನಮ್ದೇನು ವಿಶೇಷ ಅಂತ ಹೇಳ್ಬೋದು. ಆದ್ರೆ ಎಲ್ಲೋ ಒಂದು ಕಡೆ ಈ ರೀತಿ ಸಹಕಾರದೊಂದಿಗೆ ನಾವು ಒಂದಾಗಿ ಹೆಜ್ಜೆ ಹಾಕುವಂತ ಅವಶ್ಯಕತೆ ಇದೆ. ಸಮಾಜದ ಕುಂದುಕೊರತೆಗಳನ್ನ, ಸಮಾಜದ ಸಮಸ್ಯೆಗಳನ್ನ ಸಲಹೆಗಳೊಂದಿಗೆ ಮಾರ್ಗದರ್ಶನ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಬೇರೆ ಯಾರಿಗೂ ಇಲ್ಲದ ವಿಶೇಷವಾದ ಕಾಣಿಕೆ ನಿಮ್ಗಿರುತ್ತೆ. ಯಾರೋ ಹೋಗಿ ಪಾನಿಪುರಿ ಮಾಡ್ತಾರಲ್ಲ, ಹೋಗಿ ತಿಂತೀವಿ. ಆದ್ರೆ ಪಾನಿಪುರಿಯನ್ನು ಯಾರು ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಅದರದ್ದು ಹೈಜಿನಿಕ್ ಕಂಡೀಷನ್ ಹೇಗೆ ನೋಡ್ಕೊಂಡು ಬರ್ಬೇಕಾದ್ರೆ ಒಬ್ಬ ಹೋಗ್ಬೇಕು. ಹಾಗೆ ಸಮಾಜದ ಓಡಿಕೊಳ್ಳುವಂತ ಕುಂದುಕೊರತೆಗಳನ್ನ ತಿದ್ದುವಂತ ಒಂದು ಪ್ರಾಮಾಣಿಕವಾದ ಜವಾಬ್ದಾರಿ ವಹಿಸಿಕೊಂಡಿರುವಂತ, ನಿಮ್ಮನ್ನೇ ವಹಿಸಿಕೊಂಡಿರುವಂಥದ್ದು, ಯಾರು ಕೊಟ್ಟಿರುವಂತದ್ದಲ್ಲ. ಆ ಸಂದರ್ಭದಲ್ಲಿ ಇವತ್ತು ಶಾಸಕರುಗಳ ಸಹಾಯದೊಂದಿಗೆ ಮತ್ತು ನಾವೆಲ್ಲ ಕನಸು ಕಾಣುವಂತ ಏನು ಗೃಹ ನಿರ್ಮಾಣದ ಒಂದು ಕನಸು ನಮ್ಮೆಲ್ಲ ಮನಸ್ಸಲ್ಲಿದೆ, ಅದನ್ನು ಸಾಕಾರಗೊಳಿಸಲಿಕ್ಕೆ ಮಂಗಳೂರು ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ನೀವು ಮಾಡಬಹುದು. ಅದೇ ರೀತಿ ಎಲ್ಲ ತಾಲೂಕುಗಳಿಂದ ಅಧ್ಯಕ್ಷರು ಬಂದಿದ್ದಾರೆ. ಇದೇ ಸಹಕಾರ ಸಂಘದ ಆಶ್ರಯದಲ್ಲಿ ನಮ್ಮ ತಾಲೂಕುಗಳಲ್ಲಿ ಕೂಡ ಒಂದು ಸ್ವಲ್ಪ ಜಾಗವನ್ನು ಗುರುತಿಸಿಕೊಂಡು ನಮ್ಮ ಇಡೀ ಒಂದು ಟೀಮ್ ದಕ್ಷಿಣ ಕನ್ನಡ ಜಿಲ್ಲೆಯ ತಂಡ ಇದೆ ಪತ್ರಕರ್ತರು. ಅಲ್ಲಿ ನಮ್ಮ ಬಂಧುಗಳಿಗೂ ಕೂಡ ಸಹಕಾರ ಕೊಡುವಂತ ನಿಟ್ಟಿನಲ್ಲಿ ಮತ್ತೇನೊಂದು ಸಹಕಾರಿ ಸಂಘವಾಗಿ ಎತ್ತರಕ್ಕೆ ಬೆಳೀಬೇಕು, ಒಂದು ಮಾದರಿ ಸಹಕಾರಿ ಸಂಘ ಆಗಬೇಕು ಅಂತ ಕಲ್ಪನೆ ಇದೆ. ಅದೆಲ್ಲದಕ್ಕೂ ಭಗವಂತನ ಆಶೀರ್ವಾದ ತೆಗೆದುಕೊಂಡು